ಕಡಬ ಸಂಸ್ಮರಣಾ ಸಮಿತಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಕಳೆದ 5 ವರ್ಷಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಮಾಡಿದ್ದೇವೆ. ಈ ವರ್ಷ ಎಡನೀರು ಶ್ರೀಮಠದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಬಂದ ನಿಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ವರ್ಷ ಪ್ರಶಸ್ತಿಯನ್ನು ಯಕ್ಷರಂಗದ ಹಿರಿಯ ಭಾಗವತರಾದ ದಿನೇಶ್ ಅಮ್ಮಣ್ಣಾಯ ಅವರಿಗೆ ಕೊಡಲಿಕ್ಕಿದ್ದೇವೆ. ಇವತ್ತು ನಮ್ಮ ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಅಧ್ಯಕ್ಷರಾದ ಬೆಳವಾಯಿ ಸುಂದರಾಚಾರ್ಯ, ಕಾರ್ಯದರ್ಶಿ ಗಿರೀಶ್ ಕಾವೂರು ಮತ್ತು ನಾನು ಗೌರವ ಅಧ್ಯಕ್ಷರಾಗಿದ್ದೇನೆ GT ಆಚಾರ್ಯ, ನಮ್ಮ ಸಮಿತಿಯ ಸದಸ್ಯರಾದ ಲೋಕೇಶ್ ಆಚಾರ್ಯ ಮತ್ತು ರಾಮ್ ಗೋಪಾಲ್ ಇದ್ದಾರೆ. ಅಮ್ಮಣ್ಣಯ್ಯರ ಬಗ್ಗೆ ನಮ್ಮ ಕೋಶಾಧಿಕಾರಿ ಅಂಡಿಂಜಿ ಭಾಸ್ಕರಾಚಾರ್ಯ ಇದ್ದಾರೆ. ಅಮ್ಮಣ್ಣಯ್ಯರ ಬಗ್ಗೆ 2 ಮಾತುಗಳನ್ನು ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಅವರು ಹೇಳಲಿಕ್ಕಿದ್ದಾರೆ. ಯಕ್ಷರಂಗದಲ್ಲಿ ಅಮ್ಮಣ್ಣಯ್ಯರ ಪದ್ಯವನ್ನು ನೆನಪಿಸುವಾಗ ಕರ್ನಾಟಕ ನೆನಪಾಗುವುದು ಸಹಜ ಎಲ್ಲರಿಗೂ. ಕುಲಿನ ವಂಶದ ಶ್ರೀ ನಾರಾಯಣ ಅಮ್ಮಣ್ಣಯ್ಯ ಹಾಗೂ ಶ್ರೀಮತಿ ಕಾವೇರಿ ಎಂಬ ದಂಪತಿಗಳಿಗೆ ದ್ವಿತೀಯ ಪುತ್ರರಾಗಿ ಜನಿಸಿ ಉತ್ತಮ ವಿದ್ಯಾರ್ಥಿಯಾಗಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಪೂರೈಸಿ ತನ್ನ 18ನೇ ಹರೆಯದಲ್ಲೇ ಯಕ್ಷಗಾನದತ್ತ ಆಕರ್ಷಿತರಾಗಿ ಯಕ್ಷಗಾನ ಗುರುಗಳಾದ ಶ್ರೀ ಹರಿನಾರಾಯಣ ಬೈಪಾಟಿಯವರಲ್ಲಿ ಮದ್ದಳ ವಾದನವನ್ನು ಹಾಗೂ ಚಿಕ್ಕಪ್ಪ ವಿಷ್ಣು ಅಮ್ಮಣ್ಣಯ್ಯರಲ್ಲಿ ಭಾಗವತಿಕೆಯನ್ನು ಅಭ್ಯಸಿಸಿ ತಮ್ಮ ಹಿರಿಯ ಸಹೋದರಿ ಉತ್ತಮ ಸಂಗೀತಗಾರರಾಗಿದ್ದ ಶ್ರೀಮತಿ ರಾಜೀವಿಯವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತು ಅದನ್ನು ಯಕ್ಷಗಾನಕ್ಕೆ ಅಳವಡಿಸಿಕೊಂಡವರು. ಬಳಿಕ ಕೊಂಡವ ಮೇಳದಲ್ಲಿ ಮದ್ದಳ ವಾದಕರಾಗಿ ತಿರುಗಾಟ ಪ್ರಾರಂಭಿಸಿ ಪುತ್ತೂರು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ 1 ವರ್ಷ, ಮುಂದೆ 1979ರಲ್ಲಿ ಪ್ರತಿಷ್ಠಿತ ಕಲ್ಲಾಡಿ ಮನೆತನದ ವ್ಯವಸ್ಥಾಪಕತ್ವದಲ್ಲಿದ್ದ ಕರ್ನಾಟಕ ಮೇಳಕ್ಕೆ ಸೇರ್ಪಡೆಗೊಂಡು ದಿವಂಗತ ದಾಮೋದರ ಮಂಡೆಚ್ಚರಿಗೆ ಮದ್ದಳ ವಾದಕರಾಗಿ ಅವರೊಂದಿಗೆ ಕಲಾಬಾಂಧವ್ಯ ಬೆಳೆಸಿದವರು. ಭಾಗವತಿಕೆಯ ಸೂಕ್ಷ್ಮ ಮಟ್ಟಗಳು, ರಂಗ ಪರಿಕ್ರಮ, ಪ್ರಸಂಗದ ನಡೆಗಳ ಜ್ಞಾನ, ರಾಗಗಳ ಅಳವಡಿಕೆಯ ಮಾದರಿ ಪಡೆದು ಅಮ್ಮಣ್ಣಯ್ಯರು ಭಾಗವತರಾಗಿ ಮೆರೆದವರು. ದೈವದತ್ತವಾಗಿ ಒಡೆದು ಬಂದ ಕಂಠಶ್ರೀಯೊಂದಿಗೆ ಅವರ ಭಾಗವತಿಕೆಯು ಪ್ರೇಕ್ಷಕರಲ್ಲಿ ಆತ್ಮಾನಂದವನ್ನು ತಂದು ಸುಳ್ಳಲ್ಲ. ರಸಭಾವಕ್ಕನುಗುಣವಾಗಿ ಅಳವಡಿಸುವ ರಾಗ ಸಂಯೋಜನೆ ಸಾಹಿತ್ಯ ಲೋಪವಾಗದಂತೆ ಸ್ಪಷ್ಟ ಉಚ್ಚಾರ, ತಾಳಶುದ್ಧತೆ, ಸ್ವರಗಳ ಏರಿಳಿತಗಳೇ ಅವರನ್ನು ಇಂದು ಎತ್ತರಕ್ಕೆ ಏರಿಸಿ ಭಾಗವತಿಕೆಯನ್ನು ವಿಜೃಂಭಿಸಿ ದಿವಂಗತ ದಾಮೋದರ ಮಂಡೆಚ್ಚರ ಪರಮ ಶಿಷ್ಯರಾದವರು. ಪೌರಾಣಿಕ ಪ್ರಸಂಗಗಳಾದ ದ್ರೌಪದಿ ವಸ್ತ್ರಾಪರಣ, ಜಾಂಬವತಿ ಕಲ್ಯಾಣ, ಬೇಡರ ಕಣ್ಣಪ್ಪ, ಮಾನಿಷಾದ, ಸೀತಾಪರಿತ್ಯಾಗ, ನಡದಮಯಂತಿ, ಕೀಚಕವಧೆ ಹಾಗೂ ತುಳುವಿನಲ್ಲಿ ಕೋಟಿ ಚೆನ್ನೈ, ಕಾಂತಬಾರಿ, ಬುಧಬಾರಿ, ಕಾಡಮಲ್ಲಿಗೆ, ಕಚ್ಚುರಮಾಂದಿ, ಪಟ್ಟದ ಬೆರುಮಲೆ, ಕಾರಿಂಜ ಕಾಂಜವೆ ಮುಂತಾದ ಪ್ರಸಂಗದ ಹಾಡುಗಳು ಈಗಲೂ ಜನಮಾನಸದಲ್ಲಿ ಮೆರೆಯುವಂತಿಲ್ಲ. ಅದರಲ್ಲೂ ಕಚ್ಚುರಮಾಂದಿ ಪ್ರಸಂಗದ ಬಂಗಾರು ಬಾಲೆ ಈರಿ ವಿದೈ ಪೋವಡೆ ಮಗ ಈ ಸಂಗೀತದ ರಸಸ್ವಾದಕ್ಕೆ ತಲೆಬಾಗದವರಿಲ್ಲ. ಯಕ್ಷಗಾನದಲ್ಲಿ ಭಾಗವತಿಗಲ್ಲದೆ ಭಕ್ತಿಗೀತೆಯ ಧ್ವನಿ ಸುರುಳಿಗಳು 1000ರಿಂದ ಅಧಿಕವಾಗಿರುವ ಯಕ್ಷಗಾನ ಕ್ಯಾಸೆಟ್ಗಳು ಪ್ರತಿಯೊಬ್ಬರ ಮನೆಗಳಲ್ಲಿ ಆಗಿನ ಕಾಲದಲ್ಲಿ ಆರಾಧಿಸುತ್ತಿದ್ದವು. ಪ್ರಸ್ತುತ 26 ವರ್ಷಗಳಿಂದ ಅರಸನ ಮಕ್ಕಿಯಲ್ಲಿ ವಾಸ ಮಾಡುತ್ತಾ ಯಾವುದೇ ಪ್ರಚಾರದ ಹಿಂದೆ ಹೋಗದೆ ಸಂತೃಪ್ತಿಯಿಂದ ಬಾಳುತ್ತಾ ಅಭಿಮಾನಿಗಳ ಮನಸೂರೆಗೊಂಡವರು. ಅಮ್ಮಣ್ಣಯ್ಯರಿಗೆ ಅಭಿಮಾನಿಗಳು ದೇಶದೆಲ್ಲೆಡೆ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಪ್ರಸರಿಸುವುದು ತಮ್ಮ ಕಲಾ ಪ್ರೌಢಿಮೆಗೆ ಸಾಕ್ಷಿ ಎನ್ನಬಹುದು. ಇದರ ಬಗ್ಗೆ ನಾಡಿದ್ದು ಜರುಗುವ ಈ ಕಾರ್ಯಕ್ರಮದ ರೂಪುರೇಷೆ ಹಾಗೂ ಯಕ್ಷಗಾನ ಬಯಲಾಟ ತಾಳಮಲ್ಲೆ ಬಗ್ಗೆಯನ್ನು ನಮ್ಮ ಅಧ್ಯಕ್ಷರಾದ ಶ್ರೀ ಸುಂದರಾಚಾರ್ಯ ಅವರು ಮುಂದುವರಿಸಿ ಹೇಳ್ತಿದ್ದಾರೆ. ಎಲ್ಲ ಸಮಿತಿಯು ಕಳೆದ 6 ವರ್ಷಗಳಿಂದ ರಥಬೀದಿ ಮಂಗಳೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ತೆಂಗುದಿಟ್ಟಿನ ಶ್ರೇಷ್ಠ ಕಲಾವಿದರಾಗಿ ಚೆಂಡೆ ಹಾಗೂ ಮದ್ದಳೆ ವಾದಕರಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಹಿರಿಯ ಕಲಾವಿದರಿಗಾಗಿ ಸೇವೆಗೈದಂಥ ಕಡಬ ನಾರಾಯಣಾಚಾರ್ಯ ಓರ್ವ ಶ್ರೇಷ್ಠ ಕಲಾ ಸಾಧಕರಾಗಿ
ಸುರತ್ಕಲ್ ಮೇಳದಲ್ಲಿ ಪದ್ಯಾನ ಪ್ಲಸ್ ಕಡಬ ಜೋಡಿಯಲ್ಲೇ ಪ್ರಸಿದ್ಧಿ ಪಡೆದು ಯಕ್ಷಗಾನ ಕ್ಷೇತ್ರದಲ್ಲಿ ಸುಮಾರು 34 ವರ್ಷಗಳ ನಿರಂತರ ಸೇವೆಗೈದು ಇಹಲೋಕವನ್ನು ತ್ಯಜಿಸಿದ್ದು, ಹಾಗೆ ಅತ್ಯಂತ ಎಳವೆ ವಯಸ್ಸಿನಲ್ಲಿಯೇ ಅಪ್ರತಿಮ ಮದ್ದಲೆ ವಾದಕರಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನ ಅಪೂರ್ವ ಸಾಧನೆ ತೋರಿಸಿ ಇಹಲೋಕವನ್ನು ತ್ಯಜಿಸಿದಂಥ ಕಡಬ ನಾರಾಯಣಾಚಾರ್ಯರ ಪುತ್ರ ಕಡಬ ವಿನಯಾಚಾರ್ಯರು ಯಕ್ಷಗಾನ ಲೋಕದಲ್ಲಿ ಸಾಧಿಸಿದಂಥ ಅಪ್ರತಿಮ ಕಲಾ ಸಾಧನೆಗೋಸ್ಕರ ಅವರ ಹೆಸರನ್ನು ಶಾಶ್ವತವಾಗಿಸಬೇಕು ಹಾಗೂ ನಿರಂತರ ಮುಂದಿನ ಪೀಳಿಗೆಗೆ ಅದನ್ನು ವರ್ಗಾಯಿಸಬೇಕು ಎಂಬ ನೆಲೆಯಲ್ಲಿ ಈ ಒಂದು ಕಡಬ ವಿನಯ ಹಾಗೂ ಕಡಬ ನಾರಾಯಣಾಚಾರ್ಯ ಸಂಸ್ಮರಣ ಸಮಿತಿಯನ್ನು ರಚನೆ ಮಾಡಿ ಪ್ರತಿ ವರ್ಷವೂ ಅವರ ಸಂಸ್ಮರಣೆ ಹಾಗೆ ಯಕ್ಷಗಾನ ನಿಧಿಯೊಂದಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಶ್ರೇಷ್ಠ ಕಲಾ ಸಾಧನೆಗಳನ್ನು ಕೈದಂಥ ಕಲಾವಿದರಿಗೆ ಪ್ರತಿ ವರ್ಷವೂ ಈ ಪ್ರಶಸ್ತಿಯನ್ನು ಕೊಡಬೇಕೆಂಬ ಧ್ಯೇಯೋದ್ದೇಶದೊಂದಿಗೆ ಈ ಕಡಬ ಸಂಸ್ಮರಣ ಸಮಿತಿಯು ಕಳೆದ 5 ವರ್ಷಗಳಲ್ಲಿ ಪ್ರಾರಂಭದಲ್ಲಿ ಕಡಬ ನಾರಾಯಣಾಚಾರ್ಯ ಗುರುಗಳಾದಂಥ ಹರಿನಾರಾಯಣ ಪೈ ತಾಯರಿಗೆ ಕೊಡುವ ಪ್ರಶಸ್ತಿಯೊಂದಿಗೆ ಕಳೆದ ಬಾರಿ 5ನೇ ವರ್ಷದಲ್ಲಿ ಬಂಟ್ವಾಳ ಜಯರಾಮಾಚಾರ್ಯರಿಗೆ ಈ ಪ್ರಶಸ್ತಿಯನ್ನು ನೀಡಿ ಈ ವರ್ಷದ ದಿನಾಂಕ 31/8/2025 ಆದಿತ್ಯವಾರದಂದು ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಠ ಎಡನೀರು ಮಠ ಇಲ್ಲಿ ಗುರುಗಳ ಪೂರ್ಣ ಸಹಯೋಗದೊಂದಿಗೆ ರಸರಾಗ ಚಕ್ರವರ್ತಿ ಕಡಬ ದಿನೇಶ ಅಮ್ಮಣ್ಣವರಿಗೆ ಈ ವರ್ಷದ 6ನೇ ವರ್ಷದ ಪ್ರಶಸ್ತಿಯನ್ನು ನಾವು ನೀಡಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆ ದಿನ ನಾವು ಪ್ರಾರಂಭದಲ್ಲಿ 2 ಗಂಟೆಗೆ ಸುರಭಿ ಜಾತೆ ಎಂಬ ಶ್ರೇಷ್ಠ ಯಕ್ಷಗಾನ ಕಲಾವಿದರಾದಂಥ MK ರಮೇಶಾಚಾರ್ಯ, ವಾಸುದೇವ ರಂಗಭಟ್, ಶ್ರೀ ವಿಶ್ವೇಶ್ವರ ಭಟ್ ಸುನ್ನೆಂಬಳ ಹಾಗೂ ಶ್ರೀ ಗಣೇಶ್ ಕನ್ನಡಿಗಟ್ಟೆ ಇವರ ಸಾರಥ್ಯದಲ್ಲಿ ಅಲ್ಲಿ ಅಂದಿನ ಭಾಗವತರಾಗಿ ರಸರಾಗ ಚಕ್ರವರ್ತಿ ಶ್ರೀ ದಿನೇಶ ಅಮ್ಮಣ್ಣಯರು ಹಾಗೂ ಚಂಡೆಮದ್ದಳೆಯಲ್ಲಿ ಯೋಗೀಶಾಚಾರ್ಯ ಉಳೆಪಾಡಿ ಮತ್ತು ಲವಕುಮಾರ ಇಲ್ಲ ಹಾಗೂ ಚಕ್ರತಾಳದಲ್ಲಿ ಶಂಕರ್ ಕೋಟಿಚಾರ್ ಇವರು ಆ ಒಂದು ಸುರಭಿ ಜಾತೆ ಎಂಬ ಯಕ್ಷಗಾನ ತಾಳಮದ್ದಲೆಯನ್ನು ನಡೆಸಿಕೊಡಲಿದ್ದಾರೆ. ಆನಂತರ ನಾವು ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಪಾವನ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಶ್ರೀ ಎಡಮೀರು ಮಠ ಕಾಸರಗೋಡು ಇವರು ಪಾವನ ಸಾನ್ನಿಧ್ಯ ವಹಿಸಿ ನಮ್ಮನ್ನೆಲ್ಲ ಆಶೀರ್ವಚನ ಮಾಡಲಿದ್ದಾರೆ. ಹಾಗೆ ಅಂದಿನ ದೀಪ ಪ್ರಜ್ವಲನೆ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಡಾಕ್ಟರ್ ಟಿ ಶ್ಯಾಮ್ ಭಟ್ IAS ಅಧ್ಯಕ್ಷರು, ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ಇವರು ದೀಪ ಪ್ರಜ್ವಲನೆಯನ್ನು ಮಾಡಲಿದ್ದಾರೆ. ಸಭಾಧ್ಯಕ್ಷತೆಯನ್ನು ನಮ್ಮ ಸಂಸ್ಮರಣ ಸಮಿತಿ ಅಧ್ಯಕ್ಷರಾದಂಥ ಸುಂದರಾಚಾರ್ಯ ಬೆಳವ ಇವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆ ಆ ಕಾರ್ಯಕ್ರಮದಲ್ಲಿ ವಿಶೇಷ ಅಭ್ಯಾಗತರಾಗಿ ಶ್ರೀ ಶ್ರೀಧರ್ ಶೆಟ್ಟಿ ಪುಳಿಂಚ, ವಕೀಲರು ಮತ್ತು ಅಧ್ಯಕ್ಷರು ಪುಳಿಂಚ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು, ಶ್ರೀ ಸದಾಶಿವಾಚಾರ್ಯ ಕಂತಿಲ ಶ್ರವಣ ಜ್ಯುವೆಲರ್ಸ್ ವಿಟ್ಲ, ಶ್ರೀ JK ಶೆಟ್ಟಿ ಮಯೂರಿ ಫೌಂಡೇಶನ್ ಮೂಲ್ಕಿ, ಶ್ರೀ ಬಾಲಕೃಷ್ಣ P ಭಂಡಾರಿ ಹಿರಿಯ ಕಾರ್ಯಕರ್ತ ರಾಷ್ಟ್ರೀಯ ಸ್ವಯಂಸೇವಕ ಹಾಗೂ ಶ್ರೀ MB ಲೋಕೇಶ್ ಆಚಾರ್ಯ ಗೌರವ ಪ್ರಧಾನಕ ಶ್ರೀಮದ್ ಜಗದ್ಗುರು ಆನೆಗೊಂದಿ ಪೀಠ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಟಪಾಡಿ ಇವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ರಾಜೇಂದ್ರ ಕಲ್ಲೂರಾಯ ಆಡಳಿತಾಧಿಕಾರಿ ಶ್ರೀ ಎಡನೀರು ಮಠ ಕಾಸರಗೋಡು ಹಾಗೂ ಶ್ರೀ GT ಆಚಾರ್ಯ ಗೌರವಾಧ್ಯಕ್ಷರು ಕಡಬ ಸಂಸ್ಮರಣ ಸಮಿತಿ ಇವರು ಇವರು ಗೌರವ ಪುರಸ್ಕೃತರಾಗಿ ಶ್ರೀ ದಿನೇಶ್ ಸಂಸ್ಮರಣ ಭಾಷಣವನ್ನು ಶ್ರೀ MK ರಮೇಶಾಚಾರ್ಯ ಹಿರಿಯ ಕಲಾವಿದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರು ಮಾಡಲಿದ್ದಾರೆ. ಅಭಿನಂದನಾ ಭಾಷಣವನ್ನು ಶ್ರೀ ವಿಶ್ವೇಶ್ವರ ಭಟ್ ಸುಣ್ಣೆಂಬಳ ತಾಳಮದ್ದಲೆ ಅರ್ಥಧಾರಿ ಹಾಗೂ ವೇಷಧಾರಿ ಶ್ರೀ ಕಟೀಲು ಮೇಳ. ಹಾಗೆ ಅಂದಿನ ಕಾರ್ಯಕ್ರಮ ನಿರೂಪಣೆಯನ್ನು ನಮ್ಮ ಈ ಕಡಬ ಸಂಸ್ಮರಣ ಸಮಿತಿಯ ಸದಸ್ಯರು ಆದಂಥ ಡಾಕ್ಟರ್ ವಾದಿರಾಜ ಕಿನ್ನಿಕಂಬಳ, ಕನ್ನಡ ಉಪನ್ಯಾಸಕರು ಹಾಗೂ ಯಕ್ಷಗಾನ ಕಲಾವಿದರು ಶ್ರೀ ಕಟೀಲ್ ಮೇಳ ಇವರು ಮಾಡಲಿದ್ದಾರೆ. ಆ ನಂತರದ 7 ಗಂಟೆಯ ನಂತರ ಶ್ರೀರಾಮ ದರ್ಶನ ಎಂಬ ಒಂದು ಯಕ್ಷಗಾನ ಬಯಲಾಟ ನಡೆಯಲಿದ್ದಾರೆ. ಇದರಲ್ಲಿ ಭಾಗವತರಾಗಿ ಶ್ರೀ ಚಿನ್ಮಯ ಭಟ್ ಕಲ್ಲಡ್ಕ, ಚಂಡಮದ್ದಳೆಯಲ್ಲಿ ಲೋಕೇಶ್ ಆಚಾರ್ಯ ಕಟೀಲು, ಶ್ರೀ ಗಿರೀಶ್ ಅವರು ಹಾಗೂ ಶ್ರೀ ಮುರಳಿ ಮಾಧವ ಮಧುರಿ ಇವರು ವಹಿಸಿಕೊಳ್ಳಲಿದ್ದಾರೆ.
ಹಾಗೆ ಪಾತ್ರದಲ್ಲಿ ಹನುಮಂತನಾಗಿ ಮೋಹನ್ ಕುಮಾರ್ ಅಮ್ಮುಂಜೆ, ವನಪಾಲಕರಾಗಿ ಶ್ರೀ ಬಾಲಕೃಷ್ಣ ಮಣಿಯಾನಿ ಮೂವಾರು, ಬಲರಾಮನಾಗಿ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಗಟ್ಟೆ, ಶ್ರೀಕೃಷ್ಣನಾಗಿ ಡಾಕ್ಟರ್ ವಾದಿರಾಜ ಕಲ್ಲೂರಾಯ, ಗರುಡನಾಗಿ ಅಕ್ಷಯ್ ಭಟ್ ಶಿರ್ತಾಡಿ ಹಾಗೂ ಸತ್ಯಭಾಮವಾಗಿ ಶ್ರೀ ಯತೀಶ್ ಕಾರ್ಕಳ ಈ ಒಂದು ಶ್ರೀರಾಮ ದರ್ಶನ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಳ್ಳಲಿದ್ದಾರೆ. ನಾವು ನಡೆಸುವಂಥ ಈ ಪ್ರತಿ ವರ್ಷದ ಈ ಒಂದು ಕಳಪ ಸಂಸ್ಮರಣ ಕಾರ್ಯಕ್ರಮದಲ್ಲಿ ಇದಕ್ಕೆ ವಿಶೇಷವಾದಂಥ ಪ್ರಚಾರವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ತಾವೆಲ್ಲರೂ ಪೂರ್ಣ ಸಹಕಾರ ನೀಡಬೇಕು. ತಮ್ಮ ಸುದ್ದಿ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ವಿಶೇಷ ಪ್ರಚಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲು ತಾವೆಲ್ಲರೂ ಪೂರಕವಾಗಿ ನಮಗೆ ಸಹಕಾರ ನೀಡಬೇಕಂತ ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇನೆ.